ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ 2020-21ನೇ ಸಾಲಿನಲ್ಲಿ ಅತಿ ಹೆಚ್ಚು ವಹಿವಾಟು ಮಾಡಿದ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ನಂದಿನಿ ಡೀಲರ್ಗಳಿಗೆ ಅಭಿನಂದನಾ ಸಭೆ ಮಂಗಳೂರಿನ ಡೇರಿ ತರಬೇತಿ ಕೇಂದ್ರದಲ್ಲಿ ನಡೆಯಿತು. ನಗರದ ಕುಲಶೇಖರದಲ್ಲಿರುವ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ತರಬೇತಿ ಕೇಂದ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 2020-21ನೇ ಸಾಲಿನಲ್ಲಿ ಅತಿ ಹೆಚ್ಚು ವಹಿವಾಟು ಮಾಡಿದ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ನಂದಿನಿ ಡೀಲರ್ಗಳನ್ನು ಅಭಿನಂದಿಸಲಾಯಿತು. ಬಳಿಕ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರಾದ ರವಿರಾಜ್ ಹೆಗ್ಡೆ ಅವರು ಮಾತನಾಡಿ, ಈ ಸಂಸ್ಥೆ ನಿಮ್ಮ ಸಂಸ್ಥೆ, ಡೀಲರ್ಗಳು ನಮ್ಮ ಸಂಸ್ಥೆಯ ಬ್ರ್ಯಾಂಡ್ ಅಂಬಾಸಿಡರ್. ನಿಮಗೆ ನಮ್ಮಿಂದಾಗುವ ಸಹಕಾರವನ್ನ ಸದಾ ನೀಡುತ್ತೇವೆ. ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಸಂಸ್ಥೆಯನ್ನ ಇನ್ನಷ್ಟು ಬಲಿಷ್ಠ ಮಾಡಬೇಕು ಎಂದು ಹೇಳಿದರು. ಎಲ್ಲ ಇಡೀ ದೇಶ ಸ್ತಬ್ಧ ಸಂದರ್ಭದಲ್ಲಿ ಕೂಡ ಮನೆಯಿಂದ ಹೊರಗೆ ಬರಲಿಕ್ಕೆ ಕಾಲಿಡಲಿಕ್ಕೆ ಹೆದರುವಂತ ಸಂದರ್ಭದಲ್ಲಿ ಕೂಡ ನಂದಿನಿಯ ವಾರಿಯರ್ ಆಗಿ ನೀವು ಸಮಾಜದ ಒಂದು ರೀತಿಯ ಸೇವೆಯ ಮೂಲಕ ನಂದಿನಿಯ ಹಾಲಿನ ವಿತರಣೆಯನ್ನು ನೀವು ತೊಡಗಿಸಿಕೊಂಡಿದ್ದೀರಿ. ನಿಮ್ಮೆಲ್ಲರಿಗೆ ನಾನು ಇನ್ನೊಮ್ಮೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕ ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಎಸ್.ಟಿ. ಸುರೇಶ್ ಅವರು ಮಾತನಾಡಿ, ನಮ್ಮ ಡೀಲರ್ಗಳಾದ ನಿಮ್ಮ ಶ್ರಮ ಸಹಕಾರ ಶ್ಲಾಘನೀಯ. ಕೋವಿಡ್ನ ಸಂದರ್ಭದಲ್ಲಿ ಲಾಕ್ಡೌನ್ ಇದ್ದಾಗ ಕೂಡ ನಮ್ಮ ಡೀಲರ್ಗಳು ಕಾರ್ಯನಿರ್ವಹಿಸಿದ್ದಾರೆ. ಅವರನ್ನ ಅಭಿನಂದಿಸುವುದು ನಮ್ಮ ಕರ್ತವ್ಯ ಎಂದು ಹೇಳಿದರು. ಈ ಒಂದು ಮಾರುಕಟ್ಟೆಯ ದಕ್ಷಿಣ ಕನ್ನಡ ಉಡುಪಿ ಮತ್ತು ದಕ್ಷಿಣ ಜಿಲ್ಲೆಯ ಮಾರುಕಟ್ಟೆಯಲ್ಲಿ ತಾವೆಲ್ಲರೂ ನಿರಂತರವಾಗಿ ಶ್ರದ್ಧೆಯಿಂದ ನಾವು ಮಾರುಕಟ್ಟೆಯ ಯಾವುದೇ ಕಾರಣಕ್ಕೂ ಡಿವೈಡ್ ಆಗ್ತಂಗೆ ಎಷ್ಟು ಕಷ್ಟ ಇದ್ರೂ ಸಹ ತಾವೆಲ್ಲರೂ ಭಾಗವಹಿಸಿ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಗ್ರಾಹಕರಿಗೆ ಉತ್ತಮ ಹಾಲು ಮತ್ತು ಉತ್ಪನ್ನ ನೀಡಿ ತಾವು ಮಾರುಕಟ್ಟೆಯಿಂದ ಅಭಿವೃದ್ಧಿ ಮಾಡಿಕೊಟ್ಟಿದ್ರೆ ನಾವು ನಮ್ಮ ಗ್ರಾಹಕರಿಗೆ ನಮ್ಮ ಉತ್ಪಾದಕರಿಗೆ ಏನು ಇಡೀ ರಾಜ್ಯದಲ್ಲೇ ಏನು ನಾವು ನಮ್ಮ ದಕ್ಷಿಣ ಕನ್ನಡ ಕೂಡ ನಿರಂತರ ಹೆಚ್ಚಿನ ದರ ಕೊಡುವಂತ ಏನು ನಮ್ಮ ಪದ್ಧತಿಯನ್ನು ಅಳವಡಿಸಿಲ್ಲ ಅದೇ ಪದ್ಧತಿಯನ್ನು ಸಹ ನಾವು ಈ ವರ್ಷ ಸಹ ಅನುಸರಿಸಿಕೊಂಡು ಬಂದು ನಾವು ಅತಿ ಹೆಚ್ಚಿನ ದರವನ್ನು ಈ ಕಷ್ಟ ಕಾಲದಲ್ಲೂ ಸಹ ಉತ್ಪಾದಕರಿಗೆ ನಾವು ನೀಡಿದ್ದೇವೆ. ಅದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ ಅಂತ. ಹಾಗಾಗಿ ಈ ಒಂದು ಅಭಿವೃದ್ಧಿಯಲ್ಲಿ ಭಾಗಿಯಾದ ತಮ್ಮೆಲ್ಲರೂ ಸಹ ನಾನು ಅಭಿನಂದನೆ ಪರ್ಸನಲ್ ವೈಯಕ್ತಿಕವಾಗಿ ಮಾತಾಡಿದ್ದೇನೆ. ಈ ಸಂದರ್ಭ ಗಣ್ಯರು 2020-21ನೇ ಸಾಲಿನಲ್ಲಿ ಅತಿ ಹೆಚ್ಚು ವಹಿವಾಟು ಮಾಡಿದ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು 60 ನಂದಿನಿ ಡೀಲರ್ಗಳನ್ನು ಅಭಿನಂದಿಸಿದರು. ಈ ಸಂದರ್ಭ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕ ಒಕ್ಕೂಟದ ವಿವಿಧ ತಾಲೂಕುಗಳ ನಿರ್ದೇಶಕರು ಉಪಸ್ಥಿತರಿದ್ದರು. ಪವನ್ ಕಾಚ್ಮಡ್ಕ, ವಿ4 ನ್ಯೂಸ್, ಮಂಗಳೂರು.